ಫೋಕ್ಸ್ವ್ಯಾಗನ್ ಲಕ್ಷಾಂತರ ಕಾರು ಪ್ರಿಯರ ನೆಚ್ಚಿನ ಬ್ರ್ಯಾಂಡ್. ಅದರಲ್ಲೂ ಮಂಗಳೂರಿನ ಕಾರು ಪ್ರಿಯರ ಮನಗೆದ್ದಿರುವ ಫೋಕ್ಸ್ವ್ಯಾಗನ್ ಮಂಗಳೂರು ಇತ್ತೀಚೆಗೆ ಹೊಸ ಮಾದರಿಯ ಆಧುನಿಕ ತಂತ್ರಜ್ಞಾನ ಹೊಂದಿರುವ ಟೈಗೂನ್ ಎಸ್ಯುವಿ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿ ಇಂದು ಫೋಕ್ಸ್ವ್ಯಾಗನ್ ಮಂಗಳೂರಿನ ಮೊದಲ ಟೈಗೂನ್ ಎಸ್ಯುವಿ ಗ್ರಾಹಕರಿಗೆ ಕಾರನ್ನು ಹಸ್ತಾಂತರಿಸಲಾಯಿತು. ಮಂಗಳೂರಿನ ಏರ್ಪೋರ್ಟ್ ರೋಡ್ ಯಯ್ಯಾಡಿಯಲ್ಲಿರುವ ಫೋಕ್ಸ್ವ್ಯಾಗನ್ ಮಂಗಳೂರು ಶೋರೂಂನಲ್ಲಿ ಟೈಗೂನ್ ಎಸ್ಯುವಿ ಮೊದಲ ಗ್ರಾಹಕರಾದ ಮೊಹಿಸಿನ್ ಮತ್ತು ನಬೀಲ್ ರವರಿಗೆ ಫೋಕ್ಸ್ವ್ಯಾಗನ್ ಮಂಗಳೂರಿನ ಸಿಒ ಸಂದೇಶ್ ಶೆಣೆ ಕೀ ಹಸ್ತಾಂತರಿಸಿ ಬಳಿಕ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಭಾರತದ ಸುಪ್ರಸಿದ್ಧ ಕಾರು ತಯಾರಿಕಾ ಸಂಸ್ಥೆಯಾದ ಫೋಕ್ಸ್ವ್ಯಾಗನ್ ಇದೀಗ ಮತ್ತೊಂದು ಹೊಸ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ ಟೈಗೂನ್ ಕಾರನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಆಕರ್ಷಕ ಲುಕ್ ಹಾಗೂ ಗ್ರಾಹಕರ ನಿರೀಕ್ಷೆಗೂ ಮೀರಿ ಈ ಕಾರನ್ನು ಸಿದ್ಧಪಡಿಸಲಾಗಿದೆ. ಫೋಕ್ಸ್ವ್ಯಾಗನ್ ಟೈಗೂನ್ ನೂತನ ಎಸ್ಯುವಿಯನ್ನ ಪರಿಚಯಿಸಿದ್ದು ಈಗಾಗಲೇ ಗ್ರಾಹಕರು ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಈ ಸಂದರ್ಭ ಮೊದಲ ಗ್ರಾಹಕರಾದ ಮೊಹಿಸಿನ್ ಅವರು ಮಾತನಾಡಿ, ನನಗೆ ಬಹಳ ಸಂತೋಷವಾಗ್ತಿದೆ. ನಾನು ಈ ಕಾರ್ಗಾಗಿ 1.5 ವರ್ಷದಿಂದ ಕಾಯುತ್ತಿದ್ದೇನೆ. ಫೋಕ್ಸ್ವ್ಯಾಗನ್ ಮಂಗಳೂರಿಗೆ ನಾನು ಧನ್ಯವಾದವನ್ನ ಹೇಳುತ್ತೇನೆ ಎಂದು ಹೇಳಿದ್ರು. It's great to have my Taigun, which I have been eagerly waiting for the past 1.5 years since it was launched in the Expo 2020. And it's great to have the Taigun. Well, because I'm an old Volkswagen customer. I owned the Volkswagen Golf about 25 years back, and it's again great to have this in my family. Well, I'm very thankful to Mr. Prajwal and Mr. Rohan to cooperate and get me this delivery as early as possible. ಟೈಗೂನ್ ಕಾರು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಕರ್ಷಕ ಲುಕ್ ಅನ್ನು ಹೊಂದಿದ್ದು 1 ಲೀಟರ್ TSI ಮತ್ತು 1.5 ಲೀಟರ್ TSI ಅನ್ನು ಹೊಂದಿದ್ದು 1 ಲೀಟರ್ TSI ಟೈಗೂನ್ ಎಸ್ಯುವಿ ಕಾರಿಗೆ ಆರಂಭಿಕ ಬೆಲೆ 10.49 ಲಕ್ಷದಿಂದ ಆರಂಭಗೊಂಡು 1.5 ಲೀಟರ್ TSI ಕಾರಿನ ಬೆಲೆ 17.49 ಲಕ್ಷದವರೆಗೆ ಲಭ್ಯವಿದೆ. ಈ ಕಾರು 2 ಇಂಜಿನ್ಗಳನ್ನು ಹೊಂದಿದ್ದು 5 ಸೀಟರ್ ಕಾರು ಇದಾಗಿದೆ. ಆಕರ್ಷಕ ಕಲರ್ ಮತ್ತು ಹೊಸ ವಿನ್ಯಾಸವನ್ನ ಹೊಂದಿದ ಕಾರು ಇದಾಗಿದ್ದು ಕಾರು ಪ್ರಿಯರ ಮನಗೆದ್ದಿದೆ. ಈ ಸಂದರ್ಭ ಫೋಕ್ಸ್ವ್ಯಾಗನ್ ಮಂಗಳೂರಿನ ಸಿಇಒ ಸಂದೇಶ್ ಶೆಣೆ, ಅಕೌಂಟ್ ಮ್ಯಾನೇಜರ್ ಶ್ರೀಕಾಂತ್ ಕುಂಬ್ಳೆ, ಸೇಲ್ಸ್ ಮ್ಯಾನೇಜರ್ ಪ್ರಜ್ವಲ್ ಶೆಟ್ಟಿ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.